ಒಡಿಯೂರು ಗುರುದೇವದತ್ತ ಸಂಸ್ಥಾನದ ವತಿಯಿಂದ ಕ್ಷೇತ್ರದ ಶ್ರೀ ಗುರುದೇವಾನಂದ ಸ್ವಾಮೀಜಿಗಳ ಮಾರ್ಗದರ್ಶನದಲ್ಲಿ ಶ್ರೀ ದತ್ತಾಂಜನೇಯ ದೇವಳದ ಒಡಿಯೂರು ರಥೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಶ್ರೀ ದತ್ತಾಂಜನೇಯ ದೇವರ ರಥವು ಒಡಿಯೂರು ಸಂಸ್ಥಾನದಿಂದ ನವರತ್ನ ಸ್ವರ್ಣ ಪಾದುಕೆಗಳೊಂದಿಗೆ ಗ್ರಾಮ ದೇವಸ್ಥಾನ ಮಿತ್ತನಡ್ಕ ತೆರಳಿ ಕನ್ಯಾನಪೇಟೆ ಸವಾರಿಯಾಗಿ ಶ್ರೀ ನಿತ್ಯಾನಂದ ಮಂದಿರದಲ್ಲಿ ವಿಶೇಷ ಪೂಜೆಯ ಬಳಿಕ ಒಡಿಯೂರು ಸಂಸ್ಥಾನಕ್ಕೆ ಹಿಂತಿರುಗಿತು. ಶ್ರೀ ಒಡಿಯೂರು ರಥಯಾತ್ರೆ ಕನ್ಯಾನ ಕರೋಪಡಿ 2 ಗ್ರಾಮಗಳನ್ನು ಸಂಪರ್ಕಿಸುವ ರಸ್ತೆಯಲ್ಲಿ ಸುಮಾರು 12 ಕಿಲೋಮೀಟರ್ ಸಂಚರಿಸಿತು. ಭವ್ಯ ಶೋಭಾಯಾತ್ರೆಯಲ್ಲಿ ರಥಯಾತ್ರೆಯಲ್ಲಿ ಕೊಂಬು, ವಾದ್ಯ, ತಾಲೀಮು, ವಿವಿಧ ಟ್ಯಾಬ್ಲೋ, ಸಿಡಿಮದ್ದು ಆಕರ್ಷಣೆಯಾಗಿತ್ತು. ನಾನಾ ಭಜನಾ ತಂಡಗಳಿಂದ ಕುಣಿತ ಭಜನೆಯೊಂದಿಗೆ ರಥಯಾತ್ರೆ ಸಾಗಿತು. ವಿವಿಧ ಸ್ತಬ್ಧ ಚಿತ್ರಗಳು ಶೋಭಾಯಾತ್ರೆಗೆ ಮೆರುಗು ನೀಡಿದವು. ವಿಶೇಷ ಆಕರ್ಷಣೆಯಾಗಿ ಕನ್ಯಾನ ಶ್ರೀ ನಿತ್ಯಾನಂದ ಮಂದಿರದ ಬಳಿಯಲ್ಲಿ ಪಾವಂಜೆ ಮೇಳದವರಿಂದ ಶ್ರೀದೇವಿ ಮಹಾತ್ಮೆ ಯಕ್ಷಗಾನ ಬಯಲಾಟ ನಡೆಯಿತು. ಮಿತ್ತನಡ್ಕ ಶ್ರೀ ಮಲರಾಯ ದೇವಸ್ಥಾನದ ಬಳಿ ಸಾಂಸ್ಕೃತಿಕ ವೈವಿಧ್ಯ ಕಾರ್ಯಕ್ರಮ ನಡೆಯಿತು. ಮೊಹಮ್ಮದ್ ಅಲಿ, ವಿ4 ನ್ಯೂಸ್, ವಿಟ್ಲ.